ಪಾವಗಡ ತಾಲೂಕು ಕೇಂದ್ರದಿಂದ ಡಿಜಿಟಲ್ ಸದಸ್ಯತ್ವ ನೋಂದಣಿ ತರಬೇತಿ ಕಾರ್ಯಕ್ರಮವನ್ನು ಪಾವಗಡ ಪಟ್ಟಣದ ಸಾಯಿ ಕಲ್ಯಾಣ ಮಂಟಪದಲ್ಲಿ ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರಾದ ಎಚ್.ವಿ. ವೆಂಕಟೇಶ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ನಗರ ಘಟಕದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುದೇಶ್ ಬಾಬು, ಶಂಕರ ರೆಡ್ಡಿ, ಪುರಸಭೆ ಮಾಜಿ ಅಧ್ಯಕ್ಷರಾದ ಸುಮಾ ಅನಿಲ್ ಹಾಗೂ ನೋಂದಣಿ ಚೀಫ್ ಎನ್ರೋಲರ್ಗಳಾಗಿ ಆಯ್ಕೆಗೊಂಡಿರುವ ಹನುಮೇಶ್, ನಾಗೇನಹಳ್ಳಿ, ಭಾಸ್ಕರ್ ನಾಯ್ಡು, ಗೋವಿಂದ್ ಯಾದವ್, ಮದನ್ ರೆಡ್ಡಿ, ರಂಜಿತ್, ಸುಮನ್, ಸವಿತಾ, ಬಿಂದು ಮಾಧವರಾವ್, ಗೌತಮಿ, ಮಂಜುಳಾ ಮತ್ತು ಸಾಮಾಜಿಕ ಜಾಲತಾಣದ ಸದಸ್ಯ ಓಂಕಾರ ನಾಯಕ್, ಪಾಪಣ್ಣ, ವಿಎಚ್ ಪಾಳ್ಯ, ಹರೀಶ್, ಮಣಿ, ಮಹೇಶ್ ಮತ್ತಿತರರು ಇದ್ದರು. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.